ಸೋಮೇಶ್ವರ ಉಚ್ಚಿಲ ಪರಿಸರಡು ಕಡಲ್ ಕೊರತದ ಸಮಸ್ಯೆ ದಿನದ ದಿನ ಜೋರ ಹೊಂದು ಕರಿ ವರ್ಷಲ ಮರಿಯಲಡು ಮುಲ್ಪದ ಮಲ್ಲ ಸಂಪರ್ಕ ಸಾಧಿಯೇ ಕಡಲ್ ಪಾಲಾದಿತ್ತಡು ಈ ಸರ್ತಿಲ ಕೆಲವು ಇಲ್ಲುಲು ದಿಂಜ ಅಪಾಯಡು ಉಂಡು ಅಪಾಯಡಿ ಇತ್ತಿನ ಇಲ್ಲದಕ್ಲು ಕೈತಲ್ದಕ್ಲು ಮಾತ ಒಟ್ಟು ಸೇರೊಂದು ಪೊಯ್ಯದ ಚೀಲ ದಿಂಜಾದು ಕಡಲ್ ಸೆರೆಗು ತಡೆಮಲ್ಪನ ಕರಿ ವರ್ಷ ಪಾರ್ದಿನ ಕಲ್ಲಲದ ಮಿದ್ದು ತಡೆಗೋಡದಲಕ ದೀಪನ ಬೇಲೆನು ಐತಾರ ಕಾಂಡ ನಡಪಾಯರು ಸುಮಾರು ಆಜನುದೇರ್ದಲ ಎಚ್ಚ ಗೋಣಿ ಚೀಲಲೇನ್ ಸಂಗ್ರಹಿಸಾದು ಅವೆಕು ಬಾರಿ ಬಂಗಡು ಪೊಯ್ಯಂದಿಂಚಾದು ತಡೆಗೋಡದ ಮಟ್ಟನ ಏರಿಸಾದು ತಂಕ್ಲೆ ಇಲ್ಲನು ಅಪಾಯದ ಕಾತೊನ್ನ ಪ್ರಯತ್ನ ಮಲ್ತೇರು ವರ್ಷಲ ಮರಿಯಲಡು ಕಡಲ್ ಕೊರತೆ ಸಮಸ್ಯೆ ಜೋರಾಪಡು ಆಂಡ ಈ ಸರ್ತಿ ತೌಕ್ತೆ ಚಂಡಮಾರುತದ ಪ್ರಭಾವರ್ದು ಮರಿಯಲರ್ದು ದುಂಬೆ ಕಡಲ್ ಕೊರದ ಸಮಸ್ಯೆ ತೋಜಿದು ಬತ್ತಂಡು ಇತ್ತೆ ಅವು ನಾನಲ ಜೋರಾದು ತಂಕ್ಲನ ಇಲ್ಲು ಅಪಾಯಡು ಉಂಡು ಕರಿವರ್ಷ ಪಾಡಿನ ಕಲ್ಲದ ಮಿತ್ತು ನಾನೊಂಜಿ ಸಾಲು ಕಲ್ಲಾಂಡಲ ಈ ಸರ್ತಿ ಬೇಗ ಪಾಡುಂಡ ಒಂತೆ ಆಂಡಲ ಅಪಾಯ ಕಡಿಮೆ ಆವು ಆಂಡ ಇಂದನು ಮಲ್ಪೊಡಾಯಿನ ಜನಪ್ರತಿನಿಧಿನಕ್ಲು ತಂಕ್ಲು ಸಮಸ್ಯೆಗೂ ಗೇನ ಕೊರೊಂದಿಚ್ಚೇರು ಅಧಿಕಾರಿಯುಲ್ಲ ನಿರ್ಲಕ್ಷ್ಯ ತೋಚಾವೆರು ತಂಕ್ಲು ಈ ಬಗೆಟು ವಿಚಾರಣೆ ಮಲ್ತಂಡ ಕರಿವರ್ಷ ಕಲ್ಲು ಪಾಡಿನ ಕಾಸೆ ನನಲ ಪಾಸಾತಿಜಿ ಪಂಡದು ಸಬೂಬು ಕೊರ್ಪೇರು ಮೊಕ್ಲೆಗು ತಂಕ್ಲಿನ ವಸ್ತುಸ್ಥಿತಿನ ವರದಿ ಮಲ್ಪನ ಬೇಲೆ ಮಾತ್ರ ಕಾಸ್ತ ವಿಷಯದಾಯಗು ಅವೇನು ಜಿಲ್ಲಾಡಳಿತ ಜಿಲ್ಲದ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ತೂವನಡು ತಂಕ್ಲನ ಬಂಗಗು ಪರಿಹಾರ ಒದಗಾವಡು ಪಂಡದು ಸ್ಥಳೀಯರು ಸೋಮೇಶ್ವರ ಗ್ರಾಮ ಪಂಚಾಯತದ ಮಾಜಿ ಸದಸ್ಯರು ಶ್ರೀ ಸಚಿನ್ ಉಚ್ಚಿಲ್ ತೆರಿಪಾದರು. ಸೋಮೇಶ್ವರ ಉಚ್ಚಿಲ ಕಡಪಾಲದಲ್ಲಿ ಕಡಲ್ ಕೊರೆತ ಆಗ್ತಾ ಇದೆ ಅಂತ ಹೇಳೋದನ್ನು ಯಾರಿಗೂ ನಾವು ಅವಾಗ ನೆನಪು ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಲವು ವರ್ಷ ಈ ಪ್ರದೇಶದಲ್ಲಿ ಕಡಲ್ ಕೊರೆತ ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಆದರೆ ಪ್ರತಿ ವರ್ಷ ಸಹ ಮಳೆ ಬಂದಾಗ ನಮ್ಗೆ ಇದೇ ಕೆಲಸ, ಅಧಿಕಾರಿಗಳ ಹತ್ರ ಹೋಗೋದು ಇಲ್ಲ ರಾಜಕೀಯದವರ ಹತ್ರ ಹೋಗೋದು, ಇಲ್ಲಿ ಕಲ್ಲಾಕಿ ಅಲ್ಲಿ ಕಲ್ಲಾಕಿ ಅಂತ ಹೇಳ್ತಾ ಇರೋದು. ಕಳೆದ ವರ್ಷ ಅಲ್ಲಿವರೆಗೆ ಕಲ್ಲು ಹಾಕಬೇಕಾದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಇದು 2 ವರ್ಷ ಮೊದಲು ಹಾಕಿದಂಥ ಕಲ್ಲು, ಈ ಸಲ ಇದು ಡ್ಯಾಮೇಜ್ ಆಗುವ ಎಲ್ಲ ಲಕ್ಷಣ ಇದೆ ಅಂತೆಲ್ಲ. ಅದನ್ನು ಯಾರು ಕೇರ್ ಮಾಡೋದಿಲ್ಲ. ಬಟ್ಟಪಾಡಿ ಪ್ರದೇಶದಲ್ಲಿ ಕಳೆದ ವರ್ಷ ಪಾಸಾದಂಥ ಕೆಲಸ ಆಗಲಿಲ್ಲ, ಅದು ಬಿಟ್ಟು ಹೊಸ ಕೆಲಸಗಳು ಯಾರ್ದೋ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಬೇರೆ ಕಡೆಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾವತ್ತೂ ನಡಿಬಾರ್ದು. ಇವಾಗ ಇಲ್ಲಿ ಟಾಪ್ ಅಪ್ ಮಾಡಿದರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. 2 ಮನೆಗಳಿದೆ ಇಲ್ಲಿ, 2 ಮನೆಗಳಿಗೂ ಅಪಾಯ ಆಗುವಂಥ ಲಕ್ಷಣ ಇದ್ರೂ ಸಹ ಯಾವುದೇ ಒಬ್ಬ ಅಧಿಕಾರಿಗಳು ಈ ಭಾಗಕ್ಕೆ ಭೇಟಿ ನೀಡ್ತಾ ಇಲ್ಲ. ನಮ್ಮ ಪೋರ್ಟ್ ಇಂಜಿನಿಯರ್ಗಳಿಗೆ ಸರಿಯಾಗಿ ಗೊತ್ತಿದೆ ಯಾವ ಪ್ರದೇಶದಲ್ಲಿ ತೊಂದರೆ ಆಗ್ತದೆ, ಯಾವ ಪ್ರದೇಶದಲ್ಲಿ ಕುಸಿತ ಆಗಿದೆ ಅಂತೇಳಿ, ಆದರೂ ಬರೋದಿಲ್ಲ. ಸಂಬಂಧಪಟ್ಟವರಿಗೆ ಎಲ್ರಿಗೂ ನಾನು ಇದ್ರ ಬಗ್ಗೆ ಮೆಸೇಜ್ ಕಳಿಸಿಕೊಟ್ಟಿದ್ದೇನೆ, ವಾಟ್ಸಪ್ಪಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಹಾಕಿ ಕೊಟ್ಟಿದ್ದೇನೆ. ಇವತ್ತಿನವರೆಗೆ ಅವರಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ನಿನ್ನೆ ಇವರು ಪಾಪ ಎಲ್ಲ ಅವರ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಇಷ್ಟು ಮರಳಿನ ಗೋಣಿ ಹಾಕಿದ್ದಾರೆ. ಆದ ಕಾರಣ ನಿನ್ನೆಗೆ ಈ ಮನೆ ಉಳಿದಿದೆ. ಇನ್ನು ಮುಂದೆ ಇನ್ನೂ ಮರಳಿನ ಗೋಳು ತಂದಿಟ್ಟಿದ್ದಾರೆ, ಅದನ್ನು ಈಗ ಹಾಕಬೇಕು ವಾಪಸ್ ಕೆಲಸ. ಹೀಗೆ ಮಾಡೋದಾದ್ರೆ, ಅಧಿಕಾರಿಗಳು ಈ ರೀತಿ ಮಾಡೋದಾದ್ರೆ ಇಲ್ಲಿ ಮನೆಗಳನ್ನೆಲ್ಲ ಉಳಿಸಲಿಕ್ಕೆ ತುಂಬ ಕಷ್ಟ ಇದೆ. ಮುತುವರ್ಜಿ ವಹಿಸಿ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಈ ಕಡಪರ ಪ್ರದೇಶವನ್ನು ಉಳಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾರೆ. ಕಡಲ್ ಕೊರತೆಗೆ ಶಾಶ್ವತ ಪರಿಹಾರ ಮಲ್ಪ ತಾತ್ಕಾಲಿಕ ತಡೆಗೋಡೆ ಮಲ್ಪ ಪಂಡದು ಹೊರಗೆ ಕಲ್ಲು ಪಾಡುವೆರು ಅವೇನು ನಿರಂತರ ಕಾತೊಂಡ ಮಾತ್ರ ಪಾಡಿನ ಕಲ್ಲು ಒರಿದು ತಡೆಗೋಡೆ ಆದು ಕಡಲ್ ಕೊರತದ ಸಮಸ್ಯೆ ಕಡಿಮೆ ಆವು ಬದರ್ಗು 1 ವರ್ಷ ಕಲ್ಲು ಪಾಡ್ದು ನನ್ನವರ ನಿಗದಿತ ಪೊರ್ತಡು ಕಲ್ಲು ಪಾಡಿಚಿಂದಾಂಡ ಪಾಡಿನ ಕಲ್ಲುಲ ಕಡಲ್ ಪಾಲಾಪುಂಡು ಅಂಚಾದು ಅಧಿಕಾರ್ಲೆನ ಜನಪ್ರತಿನಿಧಿನಕ್ಲೆನ ಗೇನು ಒಯ್ಪೆರೆ ತಂಕ್ಲೆನ ಇಲ್ಲಲೇನು ಒರಿಪೆರೆ ಪೊಯ್ಯೆ ಚೀಲದ ತಡೆಗೋಡೆನ್ ಮಲ್ತದು ತಂಕ್ಲೆನ ಪ್ರಯತ್ನ ಮಲ್ತೊಂದುಲ ಪಂಡದು ಕಡಲ್ ಕೊರತದ ಸಮಸ್ಯೆರ್ದು ಇಲ್ಲು ಕಳೆವಣ್ಣ ಅಪಾಯಡು ಉಪ್ಪುನ ಸ್ಥಳೀಯರು ಚರಣ್ ಪೊಲಪ್ ಕೊರಿಯರು ಆನಲ್ಲ ಮುಲ್ಪ ಕಲ್ಲು ಪಾಡ್ದೇರು ಕ್ರಮೇಣ ಒಂದು 2 ವರ್ಷ ಅನ್ ಪಾಡ್ದು ಅಂದ್ ಇತ್ತೆ ಸುಮಾರು ಸಮಯದ ಬರ್ಮು ಬತ್ತಿನ ಹಿಡಿದು ಎಂಗ್ಲೆ ಮಸ್ತ್ ಪ್ರಾಬ್ಲಮ್ ಆಗುಂಡು. ಆ ಸೈಡ್ ಬರ್ಮು ಈ ಸೈಡ್ ಬರ್ಮು ಎಂಗ್ಲ ಅದಕ್ಕೆ ಇದೇಗೆ ಬರ್ತದೆ ಹಾಕದು ಸಾಧಾರಣ ಒಂದು 8 ದಿನ ಆಡಿತ್ತೆ ನೀರು ಹಾಕೋದು. ಒಂಜಿ ಇನ್ನಿ ಮೀನಿ ಕಲ್ಲು ಮೀನು ಪಾಡ್ದಿನ ಪೋಪ್ನಿಟ್ಟುಂಡು ಕೋಡೆ ಆಂಡ ಎಂಗ್ಳು 10-15 ಜವನ ಎಂಗ್ಳು ಒಟ್ಟು ಮಂತದ್ದು ಮೂಲ್ಕ ಅಂತದ್ದು ಗೋಣಿಪುರ ಪಾಡ್ದು ಆಯ್ನಾತು ಬೇಲೆ ಮಾಡ್ಬೋದು. ಅದನ್ನಿಟ್ಟು ಕೋಟದ ಸೈಡ್ ಒಂಜಿ ಉರಿದುಂಡು
ಮಕ್ಕ ಇನಿ ಪಂಡ್ರೆ ಆಪುಜಿ ಆನ್ಲ ಇನ್ನಿಲ್ಲ ಇಂಕ್ಲು ಪಯ್ಯ ಬರಬಾರ್ದು ಗೋಣಿಟ್ಟು ಪಯ್ಯಬಾರ್ದು ಅನ್ಪುನಟ್ಟಿಲ್ಲ ವರಿ ಅಧಿಕಾರಿ ನಾವು ರಂದಿದ್ದೇರು ಪೂರ ಸಾಧಾರಣ ಫೋನ್ ಬಂದ ಮಗ ಅಕ್ಲಾಕ್ಲ ಸ್ವಾರ್ಥ ಪೂರ ಮಕ್ಳಕ್ಳು ಬಂತೊಂದುಲ್ಲೇರು ಮೂಳು ಮಗ ಎಂಕಲ್ ಪಂಡ ಒಂಜಿಲಕ್ಕೆ ಅಂದಿರು ಎಂಕಲ್ ಪನ್ಪುನಾಥ ಪಂಡ ಒದಿ ನರಮನ ಅಧಿಕಾರಿ ನಕ್ಳು ಇಡೇ ಬರೊಂದಿದ್ದೇರು ಆಯ್ನಾಥ ಟ್ರೈ ಮಂತ ಪೂರಗಳ ಫೋನ್ ಬಂತು ವರಿಲ್ಲ ಬರಬೇರು ಅಕ್ಕಳ ಪನ್ಲೆ ಮುಕ್ಕಳ ಪನ್ಲೆ ಪೂರ ಪನ್ನೊಂದುಲ್ಲೇರು ಅಕ್ಳ ಉಲಾಡೆ ಪಾತ್ರ ಒಂದುಲ್ಲೇರು ಎಂಕಲ ಪಂಡ ಆಯರ ಪನ್ಲೆ ಮೇಡ ಪನ್ಲೆ ಅನ್ಪೇರು ಆಡ ಪಂಡ ಅಪ್ಪನು ಮೇಡ ಪಂಡ ಎಂಕ್ಲೆ ಏಟ ಅನ್ಪನ್ಪುನಿ ಸಾಧಾರಣ ಊರು ಪೂರ ಬಂದಾಂಡು ಮಗ ಸಚಿನ್ ಎರಡ ಪಂಡ ಆರು ಆಯ್ನಾಥ ಟ್ರೈ ಮಂತೇರು ಆರು ಉಳ್ಳೇರು ಒಟ್ಟಿಗೆ ಹೆಂಗೆ ಒಟ್ಟಿಗೆ ಪೂರ ಉಳ್ಳೇರು ಸಾಧಾರಣ ಉಂಟು ಅಂದ ಮೂಲೆ ಇನಿ ಒಂಜಿ ಕಲ್ಲು ಪಾಡ್ದಿಂದ ಪೂರ ಸಾಧಾರಣ ಪೋಪುಂಡು ಅటు ಮೂಜಿ ಇಲ್ಲು ಪೋಪುಂಡು ಸಾಧಾರಣ ಮೂಜಿ ಇಲ್ಲು ಜಾಸ್ತಿ ಉಂಡು ಅಲ್ಪ ಪೋಪುಂಡು ಎಂಗ್ಲು ಆಯ್ನಾಥ ಟ್ರೈ ಮಂತೊಂದುಲ್ಲ ಗೋಣಿ ಪಾಡ್ದು ಪಕ್ಕ ಜವನೇರನ್ನು ಪೂರ ಬತ್ತದು ಆನ ಅಧಿಕಾರಿನಕ್ಲು ಬತ್ತದ ಒಂದು ಮಂತದಿಂದ ಎಡ್ಡೆತ್ತೀನಿ ಪೂರ ಬಾತುವುದು ಐಕ ಸಂಬಂಧಗಳು ಬತ್ತದು ಆಯ್ನಾಥ ಬೇಗ ಬತ್ತದು ಮನ್ಪೊಡಾಪು ಉಚ್ಚಿಲ ಪರಿಸರದ ಪ್ರಮುಖರು ಈ ಪೂರ್ತಿ ಒಟ್ಟುಗೆ ಇದ್ದಾರೆ.